ಬಿಜೆಪಿ ಪಕ್ಷ ಒಳ ಮೀಸಲಾತಿ ವಿಚಾರದಲ್ಲಿ ಚುನಾವಣೆ ಸಮೀಪದಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಇದು ರಾಜಕೀಯ ಗಿಮಿಕ್ ಎಂದು ಮಾದಿಗ ಜನಾಂಗದ ಮುಖಂಡರಾದ ವಾಲೆ ಚಂದ್ರಯ್ಯ ಆರೋಪಿಸಿದರು. ಪಟ್ಟಣದ ರಾಜೀವ ಭವನದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಮಾದಿಗ, ಹೊಲೆಯ, ಬೋವಿ ಸಮುದಾಯದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿದ್ದೇವೆ. ಈ ಚುನಾವಣೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ದಿಕ್ಕನ್ನೇ ಬದಲಿಸಲಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಬಲಕ್ಕೆ 6 ಹೋಬಳಿಯ ಜನ ಇದ್ದಾರೆ ಎಂದರು. ಜೆಟ್ಟಿ ಅಗ್ರಹಾರ ನಾಗರಾಜು ಮಾತನಾಡಿ, ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ ಅನಿವಾರ್ಯ. ದೇಶದ ಸಂವಿಧಾನ ಕೋಮುವಾದ ಸುಳಿಯಲ್ಲಿ ಸಿಲುಕಿದೆ. ಕಾಂಗ್ರೆಸ್ಗೆ ಮತ ನೀಡುವ ಮೂಲಕ ನಾವು ಈ ದೇಶದ ಸಂವಿಧಾನ ಉಳಿಸುವ ಕೆಲಸ ಮಾಡಬೇಕು. ಈಗಾಗಲೇ SC ST ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂವಿಧಾನ ಬದಲಿಸುತ್ತೇವೆ ಎಂದು ನೇರವಾಗಿ ಬಿಜೆಪಿಗರು ಹೇಳುತ್ತಿದ್ದಾರೆ. ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಶಾಂತಿ, ಸಮಾಧಾನ, ಸೌಹಾರ್ದದಿಂದ ಇರಬೇಕು. ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಎಂದು ಅಭಿಪ್ರಾಯಪಟ್ಟರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಅದೆಲ್ಲದಕ್ಕೂ ಇವತ್ತು 40 ವರ್ಷದಿಂದ ಜಿ ಪರಮೇಶ್ವರ್ ಅವರು ನಮ್ಮ ಮಾದಿಗ ಜನಾಂಗನ ನನ್ನ ಮಕ್ಕಳು, ನನ್ನ ಅಣ್ತಂದಿರು ಅಂತೇಳಿ ಅವರು ಮಾತನೆ ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಈಗ ನಡೆಯುತ್ತಿರುವ ಚುನಾವಣೆಯಲ್ಲಿ ಇವತ್ತೇನು 10ನೇ ತಾರೀಕು ನಡೆಯುತ್ತೆ, ಆ ಚುನಾವಣೆಯಲ್ಲಿ ಇಡೀ ತಾಲೂಕಿನ ಎಲ್ಲ ಮಾದಿಗರು ಇವತ್ತು ಜಿ ಪರಮೇಶ್ವರ್ ಅವರಿಗೆ ಒಮ್ಮತವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದನ್ನು ತೀರ್ಮಾನ ತಗೊಂಡಿದ್ದೀವಿ. ಅದ್ರಾಗ ಏನೂ ಅನುಮಾನ ಇಲ್ಲ, ಒಗ್ಗಟ್ಟಾಗಿದ್ದೀವಿ. ಈ ಪತ್ರಿಕೆ ಮುಖಾಂತರ ಅಥವಾ ಏನು ಮಾಧ್ಯಮ ಮುಖಾಂತರ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇಡೀ ಜನಾಂಗ ಒಳ್ಳೆಯದನ್ನ ಯೋಚನೆ ಮಾಡಿ, ನಮ್ಮ ಕೈ ಹಿಡಿಯಂಥ ವ್ಯಕ್ತಿನ ಯೋಚನೆ ಮಾಡಿ, ನಮಗೆ ಮುಂದೆ ಒಳ್ಳೇದಾಗಂಥ ವ್ಯಕ್ತಿನ ಯೋಚನೆ ಮಾಡಬೇಕು. ಏನು ಇವತ್ತು ಪರಮೇಶ್ವರ್ ಸಾಹೇಬರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗವ್ರೆ, ಕಾಂಗ್ರೆಸ್ಗೆ ನಾವು ಯಾಕಪ್ಪ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀವಿ? ಇದಕ್ಕೆಲ್ಲ ಕಾರಣ ಏನು ಅಂದರೆ, ಇಡೀ ಜನಾಂಗ ಒಂದು ಋಣ ಇಟ್ಕೊಂಡಿದೆ ಕಾಂಗ್ರೆಸ್ ಮೇಲೆ. ಏನು 67-68ರಲ್ಲಿ ಬರಗಾಲ ಈ ದೇಶದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಂಥ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಫಾರಿನ್ನಿಂದ ಏನು ಜೋಳ ತಂದು ಬಡವ್ರನ್ನ ಸಾಕಿದೆ, ಈ ದೇಶದ ಜನ ಸಾಕಿದೆ. ಅದರಲ್ಲೂ ನಮ್ಮ ದಲಿತರು, ಅದರಲ್ಲೂ ನಮ್ಮ ಮಾದಿಗರು ಆ ಜೋಳ ತಿಂದ ಋಣಕ್ಕೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ, ಈ ಪರಮೇಶ್ವರ್ ಇದ್ದೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಇನ್ನೂ ಬೇರೆಯವರೆಲ್ಲ ಬೇರೆ ಪಕ್ಷದವರೆಲ್ಲ ಬಂದಿದ್ದಾರೆ, BJP ಅಭ್ಯರ್ಥಿ ಆಗಿರ್ಬೋದು, ನಾನು ನಿಮ್ಮವನು ಅಂತ ಬಂದಿದ್ದೆ. ನೀನು ನಮ್ಮವನಾಗಿರೋದಲ್ಲ ಮುಖ್ಯ. 40 ವರ್ಷ ನೀವು ಅಧಿಕಾರ ಮಾಡಿ ಅಧಿಕಾರದಲ್ಲಿದ್ದು ಅವತ್ತು ನೀವು ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗ ನೀವು ನೋಡಲೇ ಇಲ್ಲ. ಒಂದೊಂದು ಮೀಟಿಂಗ್ ಮಾಡಲಿಲ್ಲ, ಒಂದು ಸಭೆ ಮಾಡಲಿಲ್ಲ, ಸಾಮೂಹಿಕ ಒಂದು ವಿವಾಹ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಒಂದು ಕೆಲಸ ಕೊಡಲಿಲ್ಲ, ಏನೂ ಸಹಾಯ ಮಾಡ್ದಲೆ 40 ವರ್ಷ ನೀವು ಐಷಾರಾಮಿ ಜೀವನ ಮಾಡಿ ನಿಮ್ಮ ಹೆಂಡತಿಯವ್ರದ್ದು 16 ಕೋಟಿ 18 ಕೋಟಿ, ನಿಮ್ಮದು 6-7 ಕೋಟಿ ಮತ್ತು 450 ಎಕರೆ ಜೀವನ ಇಷ್ಟೆಲ್ಲ ಒಡೆಯರಾಗಿ ಎಲ್ಲ ಕಾಂಪ್ಲೆಕ್ಸ್ ಎಲ್ಲ ಮಾಡಿಕೊಂಡು ಇವತ್ತು ಮಾದಿಗಬೇಕು ಅಂತ ಬಂದಿದ್ದೀರಾ. ಆ ಕಾರಣಕ್ಕೋಸ್ಕರ ಇವತ್ತು ಮಾದಿಗ ಸಮುದಾಯ ಸಂಪೂರ್ಣವಾಗಿ ಒಂದಾಗಿ 90% ಸಮುದಾಯ ಒಂದಾಗಿ ನಮ್ಮ ಚಂದ್ರಣ್ಣ, ದೇರಮಣ್ಣ, ಸುರೇಶಣ್ಣ, ಮಿಂಟಿಮೂರ್ತಣ್ಣ, ನಮ್ಮ ಚಿತ್ರರಂಗಣ್ಣ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳ ನೇತೃತ್ವದಲ್ಲಿ ಸಮುದಾಯದ ಪ್ರತಿ ಕಾಲೋನಿಗಳಿಗೂ ತೆರಳಿ ನಾವು ಪರಮೇಶ್ವರ್ ಸಾಹೇಬ್ರ ಪರವಾಗಿ ಮತಯಾಚನೆ ಮಾಡಿದ್ದೀವಿ. ಅಲ್ಲಿ ಸಂಪೂರ್ಣ ಜನರು, ನಾವು ಹೇಳೋದಕ್ಕಿಂತ ಮುಖ್ಯವಾಗಿ ಜನರೇ ಹೇಳ್ತಾರೆ, ಪರಮೇಶ್ವರ್ ಸಾಹೇಬರು ಈ ಸಲ ಗೆಲ್ಲಬೇಕು, ನಮಗೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಕ್ಷೇತ್ರ ಅಭಿವೃದ್ಧಿ ಆಗೋದ್ರ ಜೊತೆಗೆ ನಮ್ಮ ಕಾಲೋನಿ CC ರಸ್ತೆ ಕಂಡಿರಲಿಲ್ಲ, ಇಲ್ಲಿವರೆಗೂ ಚರಂಡಿ ಕಂಡಿರಲಿಲ್ಲ ಅಂತ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರತಿ ಕಾಲೋನಿಗಳಲ್ಲಿ ಪ್ರತಿ ಗ್ರಾಮಕ್ಕೆ ಅಂಬೇಡ್ಕರ್ ಭವನದಿಂದ ಹಿಡಿದು ಬಾಬು ಜಗಜೀವನ್ ರಾಮ್ ಭವನದಿಂದ ಹಿಡಿದು ಪ್ರತಿ ಗ್ರಾಮಗಳಲ್ಲೂ ಅಭಿವೃದ್ಧಿ ಕಾರ್ಯ ಆಗಿದೆ. ಇಷ್ಟು ವರ್ಷಗಳ ಕಾಲ ಅಭಿವೃದ್ಧಿ ಕಾಣದೇ ಇರೋಂಥದ್ದನ್ನು ಪರಮೇಶ್ವರ್ ಸಾಹೇಬರು ಮಾಡಿದ್ದಾರೆ. ಹಂಗಾಗಿ ನಾವು ಮಾದಿಗ ಸಮುದಾಯ ಯಾವುದೇ ಮೀಸೆ ಪಾಸೆ ಅದಕ್ಕೆಲ್ಲ ನಾವು ತಲೆ ಹಾಕದೆ ಪರಮೇಶ್ವರ್ ಸಾಹೇಬರು ಪರವಾಗಿದ್ದೀವಿ ಅಂತೇಳಿ ಸಮುದಾಯ ಕೂಡ ಹೇಳ್ತಾ ಇದ್ದೆ. ನಾವು ಕೂಡ ಚಂದ್ರಣ್ಣ ಇವರೆಲ್ಲರೂ ನೇತೃತ್ವದಲ್ಲಿ ಕಾಲೋನಿಗಳು ತೆರವಿ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ. ಪರಮೇಶ್ವರ್ ಸಾಹೇಬರು ಎಲ್ಲದರಲ್ಲಿ ಎರಡು ಮಾತಿಲ್ಲ. ಈಗೇನು BJP ಕ್ಯಾಂಡಿಡೇಟು ನಾನು ಮಾದಿಗ ಸಮುದಾಯ ಅಂತ ಹೇಳ್ಕೊಂಡ್ಬಂದ್ರೆ, ಇಷ್ಟು ವರ್ಷದಿಂದ ಎಲ್ಲಿದ್ದ IAS ಆಫೀಸರ್ ಆಗಿ ಯಾವುದೇ ನಮ್ಮ ಸಮುದಾಯದ ಯುವಕರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಕೊಡಿಸ್ದೆ ಅಥವಾ ಯಾವುದೇ ಅಧಿಕಾರದಲ್ಲಿದ್ದಾಗ ಯಾವುದೇ ಸಹಾಯ ಮಾಡದೆ ಇವತ್ತು ನಾನು ಮಾದಿಗ ಸಮುದಾಯದ ಅಭ್ಯರ್ಥಿ ಅಂತೇಳಿ ಹೇಳ್ಕೊಂಡು ಓಡಾಡ್ತಿದ್ದೇನೆ. ಯಾವುದೇ ಕಾರಣಕ್ಕೂ ಜನಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ಹೊರಗಿನಿಂದ ಬಂದು, ಹೊರ ರಾಜ್ಯಗಳಿಂದ ಬಂದು ಇವತ್ತು ಅಭಿವೃದ್ಧಿ
ಬಿಜೆಪಿ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಮುಂದಾಗಿಯವರೆ. ಇಲ್ಲಿ ಪರವಾಗಿ ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರಂಥ ಲೋಕಲ್ ಲೀಡರ್ಗಳು, ಚಂದ್ರಣ್ಣ ನೇತೃತ್ವದಲ್ಲಿ ಎಲ್ಲ ಲೀಡರ್ಗಳು ಕೆಲಸ ಮಾಡ್ತಾವ್ರೆ. ಹಂಗಾಗಿ ಇಲ್ಲಿ ಮಾದಿಗ ಸಮುದಾಯ ಸಂಪೂರ್ಣ ಅವ್ರ ಪರವಾಗೈತೆ, ಮಾದಿಗ ಸಮುದಾಯ ಸಾಹೇಬ್ರ ಪರವಾಗೈತೆ ಅಂತೇಳಿ ನಾವು ಹೇಳ್ತೀವಿ.